ಸುದ್ದಿವಂಜಲಿಗೆ ಸ್ವಾಗತ. ಈ ಸತ್ಯದ ಲೋಕಸಭಾ ಚುನಾವಣೆ ದಕ್ಷಿಣ ಕನ್ನಡ ಜಿಲ್ಲಾ ಅಹಿಂದ ಒಕ್ಕೂಟ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ಪೂಜಾರಿಯನ್ನು ಬೆಂಬಲಿಸುವುದು ಪಂಡದು ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರು ಬಾದ್ಶಾ ಸಾಂಬಾರ್ ತೋಟ ಸುದ್ದಿಗೋಷ್ಠಿ ತೆರಿಪಾದರು. ಉಳ್ಳಾಲ ಪ್ರೆಸ್ ಕ್ಲಬ್ ಸುದ್ದಿಗೋಷ್ಠಿ ನಡಪಾದ ಪಾತೆರ್ನ ಅಹಿಂದ ಒಕ್ಕೂಟದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಬಾದ್ಶಾ ಸಾಂಬಾರ್ ತೋಟ ಅಲ್ಪಸಂಖ್ಯಾತರಿನ ಹಿಂದುಳಿದ ವರ್ಗಲೆದ ದಲಿತರಿನ ಏಳಿಗೆಗಾದ ಅಹಿಂದ ಒಕ್ಕೂಟನು ಸಿದ್ದರಾಮಯ್ಯರು 2005 ಅಸ್ತಿತ್ವ ಕನೈತರು. ಸಮಾಜಡು ದಲಿತರು ಹಿಂದುಳಿದ ವರ್ಗದಕ್ಲು ಅಲ್ಪಸಂಖ್ಯಾತರನ್ನು ಮುಖ್ಯವಾಹಿನಿಗೆ ಕನೋಡು ಪಂಪಿನ ಉದ್ದೇಶಡು ಸ್ಥಾಪಿಸಾದರು. ಅಹಿಂದ ರಾಜ್ಯಡೆ ಬಲಿಷ್ಠ ಒಕ್ಕೂಟ ಬೊಕ್ಕ ಚಳವಳಿಯಾದ ಕಾರ್ಯನಿರ್ವಹಿಸುವುದು. ಸಾಮಾಜಿಕ ನ್ಯಾಯ, ಸರ್ಕಾರಿ ಯೋಜನೆಗಳು, ಸರ್ಕಾರ ಸವಲತ್ತುಲು, ರಾಜಕೀಯಡು ಅಸ್ತಿತ್ವ ಕನಪನ ಪ್ರಯತ್ನಡು ಅಹಿಂದ ಇದ್ದದು. ಈ ನಿಟ್ಟಿಡು ಕಾಂತರಾಜ್ ವರದಿ ಜಾರಿ ಕಾಣದಿತ್ತಂಡು. ಈ ಮೂಲಕ ಶಿಕ್ಷಣ, ರಾಜಕೀಯ ಕ್ಷೇತ್ರಡು ಮುನ್ನಲೆಗೆ ಬರೆಯರೆ ಸಹಕಾರಿಯಾತಂಡು. ಇಂದಿನ ಉದ್ದೇಶದ ರಾಜಡೋರ್ಮೆ ಅಹಿಂದ ಒಕ್ಕೂಟ ಕಾಂಗ್ರೆಸ್ ಅಭ್ಯರ್ಥಿಲೆಗೂ ಬೆಂಬಲನ್ನು ಸೂಚಿಸಾದಿತ್ತದು. ಜಿಲ್ಲೆಡು ಪದ್ಮರಾಜ್ ಪೂಜಾರಿಯನ್ನು ಬೆಂಬಲಿಸಾಯರೆ ಉಲ್ಲಪಂಡು ತೆರಿಪಾಯರು. ಕರ್ನಾಟಕ ರಾಜ್ಯದಲ್ಲಿ ಅಹಿಂದ ಒಕ್ಕೂಟ ಅಲ್ಪಸಂಖ್ಯಾತರ ಹಾಗೂ ಹಿಂದುಳಿದ ವರ್ಗ ಹಾಗೂ ದಲಿತ ವರ್ಗಗಳನ್ನು ಒಗ್ಗೂಡಿಸಿಕೊಂಡು ಮಾನ್ಯ ಸಿದ್ದರಾಮಯ್ಯನವರು 2005ರಲ್ಲಿ ಈ ಅಹಿಂದ ಒಕ್ಕೂಟವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದನ್ನು ಅಸ್ತಿತ್ವಕ್ಕೆ ತಂದರು. ಇದರ ಮುಖ್ಯ ಉದ್ದೇಶ ಏನಂದರೆ, ಅಹಿಂದ ಅಲ್ಪಸಂಖ್ಯಾತರು ಯಾರಿದ್ದಾರೆ, ಹಿಂದುಳಿದ ವರ್ಗ ಯಾರಿದ್ದಾರೆ ಹಾಗೂ ದಲಿತ ವರ್ಗದವರು, ಎಲ್ಲರನ್ನು ಸಮಾಜದಲ್ಲಿ ಒಂದು ಮುಖ್ಯ ಹಂತಕ್ಕೆ ತರಬೇಕು ಎಂಬ ಉದ್ದೇಶದಿಂದ ಈ ಒಂದು ಅಹಿಂದ ಎಂಬಂಥ ಒಂದು ಒಕ್ಕೂಟವನ್ನು ಇಡೀ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಇದನ್ನು ಸ್ಥಾಪಿಸಿದರು. ಇದರ ಮುಖ್ಯ ಉದ್ದೇಶ ಏನಂದರೆ, ಎಲ್ಲ ಹಿಂದುಳಿದ ವರ್ಗಗಳಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಎಂಬ ಉದ್ದೇಶದಿಂದ ಇದನ್ನು ಅಂದು ಅವರು ಸ್ಥಾಪಿಸಿದರು. ಹಾಗೆಯೇ ಇದು ರಾಜ್ಯಾದ್ಯಂತ ಇವತ್ತು ಒಂದು ಬಲಿಷ್ಠ ಒಂದು ಒಕ್ಕೂಟವಾಗಿ, ಬಲಿಷ್ಠ ಒಂದು ಚಳವಳಿಯಾಗಿ ಇವತ್ತು ರಾಜ್ಯಾದ್ಯಂತ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ. ಯಾರು ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ, ದಲಿತರಿಗೆ ಏನು ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲವೋ ಇದನ್ನು ಸಿಗಬೇಕು ಎಂಬ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಂದು ಇದನ್ನು ಹುಟ್ಟಿ ಹಾಕಿದ್ರಿಂದ ಇವತ್ತು ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳಿಗಿರ್ಬೋದು ಅಥವಾ ಅಲ್ಪಸಂಖ್ಯಾತರಿರ್ಬೋದು, ದಲಿತರಿಗಿರ್ಬೋದು, ಇವರಿಗೆ ಹಲವಾರು ಯೋಜನೆಗಳು, ಸರ್ಕಾರದ ಸವಲತ್ತುಗಳು ಹಾಗೂ ಸಾಮಾಜಿಕ ನ್ಯಾಯ, ಅದು ರಾಜಕೀಯದಲ್ಲಿ ಇರ್ಬೋದು, ಎಲ್ರಿಗೂ ಎಲ್ಲ ವರ್ಗಗಳಿಗೆ ಸಿಗಬೇಕು ಎಂಬ ಉದ್ದೇಶದಿಂದ 2000 ಅವರು ಪ್ರಥಮ ಅವಧಿಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅವರು ಕಾಂತರಾಜ್ ವರದಿಯನ್ನು ಜಾರಿಗೆ ತಂದರು. ಯಾಕೆ ಹಿಂದುಳಿದ ವರ್ಗಕ್ಕೆ ಏನು ಸಾಮಾಜಿಕ ನ್ಯಾಯ ಸಿಗಬೇಕು, ಅದು ರಾಜಕೀಯದಲ್ಲಿ ಇರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಹಿಂದುಳಿದಿರ್ತಕ್ಕಂಥ ಜನರನ್ನು ಸಮಾಜದಲ್ಲಿ ಮುನ್ನಡೆಗೆ ತರಬೇಕು ಎಂಬ ಉದ್ದೇಶದಿಂದ ಈ ಒಂದು ಅಹಿಂದ ಸಂಘಟನೆಯನ್ನು ಕಟ್ಟಿ ಬೆಳೆಸಿ ಇವತ್ತು ರಾಜ್ಯಾದ್ಯಂತ ಅದು ಬಹಳಷ್ಟು ಯಶಸ್ಸನ್ನು ಗಳಿಸ್ತಾ ಇದೆ. ನಾವು ಇಲ್ಲಿ ಕರೆದಿರ್ತಕ್ಕಂಥ ಉದ್ದೇಶ ಏನಂದರೆ, 2 ಏಪ್ರಿಲ್ 26ಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಉಂಟು. ಈ ಚುನಾವಣೆಯಲ್ಲಿ ನಮ್ಮ ಹಿಂದುಳಿದ ವರ್ಗದ ಒಬ್ಬ ನಾಯಕ ಶ್ರೀಮಾನ್ ಪದ್ಮರಾಜ್ ಪೂಜಾರಿ ಅವರು ಈ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವರು ಚುನಾವಣೆಗೆ ನಿಂತಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಹಿಂದ ಒಕ್ಕೂಟವು ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಬೆಂಬಲವನ್ನು ನೀಡ್ತಾ ಇದೆ. ಹಾಗೆಯೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂತಹ ಪದ್ಮರಾಜ ಪೂಜಾರಿ ಅವರಿಗೆ ನಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ. ಯಾಕೆಂದರೆ ಪದ್ಮರಾಜ್ ಪೂಜಾರಿ ಅವರು ಹಿಂದುಳಿದ ವರ್ಗಕ್ಕೆ ಸೇರಿದವರು ಹಾಗೂ ಹಲವಾರು ಸಾಮಾಜಿಕ ನ್ಯಾಯ ಜನರಿಗೆ ತಲುಪಿಸ್ತಕ್ಕಂಥ ಒಬ್ಬ ಸಮರ್ಥ ಅಭ್ಯರ್ಥಿ ಕೂಡ. ಅವರು ಕೂಡ ಹಿಂದುಳಿದ ವರ್ಗಕ್ಕೆ, ಸಮುದಾಯಕ್ಕೆ ಸೇರಿದವರು, ಎಲ್ಲ ವರ್ಗದ ಜನರನ್ನು ಒಟ್ಟು ಸೇರಿಸಿಕೊಂಡು, ಅದು ಅಲ್ಪಸಂಖ್ಯಾತರಲ್ಲಿರ್ಬೋದು, ದಲಿತರಿರ್ಬೋದು, ಹಾಗೆಯೇ ಹಿಂದುಳಿದ ವರ್ಗ ಇರ್ಬೋದು, ಹಾಗೆಯೇ ಬಹುಸಂಖ್ಯಾತರನ್ನು ಕೂಡ ಸೇರಿಸಿಕೊಂಡು ಈ ಜಿಲ್ಲೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಆಗಬೇಕಿದೆಯೋ, ಈ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು,
ಆರ್ಥಿಕವಾಗಿರಬೇಕು, ಯಾವ ರೀತಿ ಜಿಲ್ಲೆಯಲ್ಲಿ ತನ್ನ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಒಂದು ಜಿಲ್ಲೆಯನ್ನು ಇಡೀ ರಾಷ್ಟ್ರಕ್ಕೆ ಉತ್ತಮ ಮಟ್ಟಕ್ಕೆ ಕೊಂಡೋಗುವಂಥ ಒಂದು ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷ ನೀಡಿರುತ್ತದೆ. ಆದ ಕಾರಣ ನಾವು ಅವರಿಗೆ ಈ ನಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ. ಹಾಗೆಯೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಹಿಂದ ವರ್ಗವು ಈ ಲೋಕಸಭಾ ಚುನಾವಣೆಯಲ್ಲಿ ಹಿಂದುಳಿದ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬೆಂಬಲವನ್ನು ಸೂಚಿಸ್ತಾ ಇದೆ. ಜಿಲ್ಲಾ ಉಪಾಧ್ಯಕ್ಷರು ಅಚ್ಯುತಗಟ್ಟಿ ಪಾದರೊಂದು ಅಹಿಂದ ನಾಯಕರೆಡು ದೇವರಾಜ್ ಅರಸು ಪ್ರಬಲವಾದ ಕಾರ್ಯನಿರ್ವಹಿಸಾಂಡ ಜನಾರ್ದನ ಪೂಜಾರ್ಲು ಸಾಮಾನ್ಯ ಜನಕುಲಿನ ಬ್ಯಾಂಕ್ ದಡಿಗೆ ಕನದಿದ್ದೇರು. ವೀರಪ್ಪ ಮೊಯ್ಲಿ ಸಿಇಟಿ ಜಾರಿ ಕನೈದೇರು. ಇಡೀ ದೇಶಡು ಶೇಕಡ 80 ಹಿಂದುಳಿದ ವರ್ಗದಕ್ಲು ಇತ್ತಂಡಲ ಸಂವಿಧಾನಬದ್ಧ ನ್ಯಾಯ ನನಲ ತಿಕ್ಕೀಚಿ ಕೇವಲ 18% ಉಪ್ಪುನ ಮೇಲ್ವರ್ಗದಕ್ಲು ಇತ್ತೆಲ್ಲ ಆಡಳಿತ ನಡಪೊಂದುಲ್ಲೇರು. ಪ್ರತಿಪಕ್ಷದ ಆಡಳಿತಡ್ಲ ನ್ಯಾಯ ತಿಕ್ಕೀಚಿ ಸಿದ್ದರಾಮಯ್ಯರ ಸುರುಮಲ್ತಿನ ಅಹಿಂದ ಒಕ್ಕೂಟ ರಾಜ್ಯಡೆ ಪ್ರಚಲಿತಡು ಉಂಡು. ದೇಶಡೆ ಪ್ರಬಲ ಅಹಿಂದ ನಾಯಕರಾದ ಸಿದ್ದರಾಮಯ್ಯರು ಬೇಲೆ ಮಲ್ದೊಂದಿತ್ತದು ಅರೆಗ್ ರಾಷ್ಟ್ರ ನಾಯಕಿಯಾಪುನ ವ್ಯಕ್ತಿತ್ವ ಉಂಡು. ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಪೂಜಾರ್ಲು ನಿಷ್ಠಾವಂತ ಪ್ರಾಮಾಣಿಕ ವ್ಯಕ್ತಿತ್ವದ ರಾಜಕಾರಣಿ ಆದಿತ್ತದು ಅರೆಗ್ ಸಂಪೂರ್ಣ ಬೆಂಬಲನು ಕೊರ್ಪ ಪಂಡ ತೆರಿಪಾಯರು. ನೇತೃತ್ವವನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಬರುವಂಥ ಬಹುಶಃ ದೇಶದಲ್ಲಿ ಒಬ್ಬ ಅಹಿಂದ ನಾಯಕ ಇರುವುದಿಲ್ಲ ಎಂಬುದನ್ನು ನಾವು ಮನಗಂಡಿದ್ದೇವೆ. ಈಗಾಗಲೇ ಕರ್ನಾಟಕದಲ್ಲಿ ದೇವರಾಜ ಅರಸರಂಥ ಒಬ್ಬ ಮಹಾನ್ ನಾಯಕ ಇಡೀ ಕರ್ನಾಟಕ ರಾಜ್ಯವನ್ನೇ ಅಭಿವೃದ್ಧಿ ಪಥದಲ್ಲಿ ಮತ್ತು ಹಿಂದುಳಿದ ವರ್ಗಗಳ ಮತ್ತು ಅಹಿಂದ ವರ್ಗಗಳ ಜನರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಂಥ ಒಬ್ಬ ಮಹಾನ್ ನಾಯಕ. ಅನಂತರದ ದಿನಗಳಲ್ಲಿ ನಮಗೆ ಈ ರಾಜ್ಯದಲ್ಲಿ ಜನಾರ್ದನ ಪೂಜಾರಿ ಅಂತ ಮತ್ತು ವೀರಪ್ಪ ಮೊಯ್ಲಿ ಅವರಂಥ ಹಿಂದುಳಿದ ವರ್ಗದ ನಾಯಕರು ಬಹಳಷ್ಟು ಅಹಿಂದ ವರ್ಗಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಈಗಾಗಲೇ ಜನಾರ್ದನ್ ಪೂಜಾರಿಯವರು ಒಂದು ಬ್ಯಾಂಕಿನ ಬಾಗಿಲನ್ನು ತಟ್ಟುವಂಥ ವ್ಯವಸ್ಥೆಯನ್ನು ಮಾಡಿದ್ದು ಅಹಿಂದ ವರ್ಗಕ್ಕೆ ಬಹಳಷ್ಟು ಪ್ರಯೋಜನವನ್ನು ಮಾಡಿದೆ. ಅದೇ ರೀತಿ ವೀರಪ್ಪ ಮೊಯ್ಲಿಯವರು CETಯನ್ನು ತಂದು ಅಹಿಂದ ವರ್ಗಕ್ಕೆ ಬಹಳಷ್ಟು ಒಂದು ಪ್ರಯೋಜನವನ್ನು ಕೂಡ ಮಾಡಿದ್ದಾರೆ. ಅದರೊಟ್ಟಿಗೆ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯಕ್ಕಾಗಿ ಈಗಾಗಲೇ ಪಂಚಾಯತ್ನಿಂದ ಹಿಡಿದು ರಾಷ್ಟ್ರ ಮಟ್ಟದ ತನಕ 33% ರಿಸರ್ವೇಷನ್ನ ಕೂಡ ಮಾಡುವಲ್ಲಿ ನಮ್ಮ ಮೊಯ್ಲಿಯವರು ಬಹಳಷ್ಟು ಅದರ ಹಿಂದೆ ಕೆಲಸ ಮಾಡಿದ್ದಾರೆ. ಆದರೂ ಕೂಡ ಇವತ್ತು ಅಹಿಂದ ಒಟ್ಟು ಸೇರಿದರೆ ದೇಶದಲ್ಲಿ ಸುಮಾರು 80% ಜನರು ಅಹಿಂದ ಒಟ್ಟಿಗಿದ್ದಾರೆ. ಆದರೆ ಅಹಿಂದಕ್ಕೆ ಸಿಗುವಂಥ ಸಾಮಾಜಿಕವಾಗಿ ಅಥವಾ ಸಂವಿಧಾನಬದ್ಧವಾಗಿ ಸಿಗುವಂಥ ನ್ಯಾಯ ಇನ್ನೂ ಕೂಡ ಸಿಕ್ಕಿಲ್ಲ. ಈಗಾಗಲೇ ಇತರೆ ಹಿಂದುಳಿದ ವರ್ಗದವರು ಕೂಡ 51% ಇದ್ದರೂ ಕೂಡ ಬಾಕಿ 30% ನಮ್ಮ ಅಲ್ಪಸಂಖ್ಯಾತರು, ಅದೇ ರೀತಿ SC ST ಸೆಲ್ನವರು ಕೂಡ ಸೇರಿ 80% ಇದ್ದರೂ ಕೂಡ ನಮಗೆ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ. ನಮ್ಮನ್ನು ಇವತ್ತು ಕೇವಲ ಒಂದು 10-15% ಜನಸಂಖ್ಯೆ ಇರುವಂಥ ಮೇಲ್ವರ್ಗದ ಜನರು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ. ಬಹುಶಃ ಇದು ನಮಗೆ ಬೇಸರ ಸಂಗತಿ. ಏನು ಸಂವಿಧಾನದಲ್ಲಿ ನಮಗೆ ಏನು ಶಾಸನಬದ್ಧವಾದಂಥ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ, ಅದನ್ನು ಇವತ್ತಿಗೂ ಕೂಡ ಯಾವುದೇ ರಾಜಕೀಯ ಪಕ್ಷಗಳು ಕೂಡ ಅದನ್ನು ಪಾಲನೆ ಮಾಡ್ತಾ ಇಲ್ಲ. ಈ ಒಂದು ಉದ್ದೇಶದಿಂದ ಅಹಿಂದ ಚಳವಳಿ ಬಹುಶಃ ರಾಜ್ಯದಲ್ಲಿ ಈಗಾಗಲೇ ಪ್ರಚಲಿತವಾಗಿರುತ್ತದೆ. ಈ ಒಂದು ಚಳವಳಿಯ ನೇತೃತ್ವವನ್ನು ಶ್ರೀಯುತ ಸಿದ್ದರಾಮಯ್ಯನವರ ಮುಖಾಂತರ ಬಹುಶಃ 2005ರಲ್ಲಿ ಪ್ರಾರಂಭ ಮಾಡಿದ ನಂತರ ಇವತ್ತು ಒಬ್ಬ ಹಿಂದುಳಿದ ವರ್ಗದ ಮಹಾನ್ ನಾಯಕರಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ 5 ವರ್ಷ ಸಂಪೂರ್ಣ ದೇವರಾಜ ನಂತರ ಅಧಿಕಾರವನ್ನು ಮಾಡಿ ಈ ಒಂದು ರಾಜ್ಯಕ್ಕೆ ಬಹಳಷ್ಟು ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಮತ್ತು ಹಿಂದುಳಿದ ಮತ್ತು ಅಹಿಂದ ಎಲ್ಲ ವರ್ಗದವರಿಗೂ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ. ಏನು ಸಂವಿಧಾನದಲ್ಲಿ ಅಹಿಂದ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಇದೆ, ಅದನ್ನು ಚಾಚು ತಪ್ಪದೆ ಕಾರ್ಯಗತ ಮಾಡಿದ್ದಾರೆ. ಈಗಾಗಲೇ ಮತ್ತೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಇವತ್ತು ಕೂಡ ಒಬ್ಬ ಮಹಾನ್ ನಾಯಕ ಧ್ವನಿ ಎತ್ತಿ ಮಾತಾಡುವಂಥ ಈ ಅಹಿಂದ ವರ್ಗದವರಿಗೆ ನ್ಯಾಯವನ್ನು ಕೊಡುವಂಥ ಒಬ್ಬ ನಾಯಕನಿದ್ದರೆ ಅದು ಸಿದ್ದರಾಮಯ್ಯ. ಭವಿಷ್ಯತ್ತಿನ ದಿನಗಳಲ್ಲಿ ಅವರು ರಾಷ್ಟ್ರ ನಾಯಕರಾಗಿ ಖಂಡಿತ ಹೋಗುವಂಥ ಅವಕಾಶ ಇದೆ, ಅವರ ವ್ಯಕ್ತಿತ್ವ ಕೂಡ ಇದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ರಾಷ್ಟ್ರ ನಾಯಕರಾಗಿ ಅವರು ಬಂದರೆ ಖಂಡಿತ ಅಹಿಂದ ವರ್ಗಕ್ಕೆ ಇನ್ನಷ್ಟು ಪ್ರಯೋಜನ ಸಿಗಬಹುದು. ಪುತ್ತೂರು ತಾಲೂಕು ಅಹಿಂದ ಅಧ್ಯಕ್ಷರು ಪ್ರಹ್ಲಾದ್, ಕುಡ್ಲನಗರ ಅಧ್ಯಕ್ಷರು ಮೇರಿ ಸಾಂತಿಸ್, ಉಳ್ಳಾಲ ತಾಲೂಕುದ ಇಬ್ರಾಹಿಂ ನಡುಪದವ್, ಜಿಲ್ಲಾ ಕಾರ್ಯದರ್ಶಿ ರಂಜಿತ್ ಪಂಗೇರ,
ಜಿಲ್ಲಾ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಲವೀನಾ, ನಗರ ಪ್ರಧಾನ ಕಾರ್ಯದರ್ಶಿ ವಿಲ್ಮಾ ಸುದ್ದಿಗೋಷ್ಠಿ ಒಡಿಗೆತ್ತರು.